ನೀವು ಪಾದಯಾತ್ರೆ ಮಾಡುವುದಿಲ್ಲ, ನಿಮ್ಮ ಪ್ರಾಯಶ್ಚಿತ ಮಾಡುವಂಥದ್ದು. ನೀವು ಪಾದಯಾತ್ರೆ ಏನಾದ್ರು ಮಾಡಬೇಕಂತ ಇದ್ರೆ, ಬೋವಿ ನಿಗಮದಲ್ಲಿ 87 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ನಿಮ್ಮ ಕಾಲದಲ್ಲಿ, ಕೋಟಾ ಶ್ರೀನಿವಾಸ ಪೂಜಾರಿ ಕಾಲದಲ್ಲಿ. ಬಡವರಿಗೆ ಇಟ್ಟಂಥ ವೆಹಿಕಲ್ ತಗೊಳ್ಳಿಕ್ಕೆ, ವ್ಯಾಪಾರ ಮಾಡಲಿಕ್ಕೆ ಇಟ್ಟಂಥ ದುಡ್ಡನ್ನು ಬೋವಿ ಅಂದರೆ ಅಲೆಮಾರಿಗಳಾಗಿ ಸಮಾಜದಲ್ಲಿ ನಡೆದು ರಸ್ತೆ ಬದಿಗಳಲ್ಲಿ ಕೆಲಸ ಮಾಡಿ ಬಿಲ್ಡಿಂಗ್ ಕಟ್ಟಡ ಕಟ್ಟುವಂಥ ಕೆಲಸ ಮಾಡುವಂಥ ಬೋವಿ ಪರಿಶಿಷ್ಟ ಜಾತಿ ಜನಾಂಗದ ದುಡ್ಡನ್ನು 87 ಕೋಟಿ ರೂಪಾಯಿ ವ್ಯವಹಾರ ಮಾಡಿದ್ದಾರೆ. ಹೋಗ್ಬೇಕು, ಈ ಸಲ ಕಳಿಸ್ತೇವೆ. ಕೋಟಾ ಶ್ರೀನಿವಾಸ ಪೂಜಾರಿಯಿಂದ ಹಿಡಿದು ಅವ್ರು ಗಾಂಧಿ ಮಂಚಿಯವರು ಕೂತ್ಕೊಂಡಿದ್ದಾರೆ ಒಬ್ಬರೇ, ಪಾಪ ಅಕ್ರಮ ಆಗಿದ್ದು ಅವ್ರಿಗೆ ಗೊತ್ತುಂಟು. ಅವರು ಹೇಳ್ತಾರೆ ಹೌದು ನಾನು ಕ್ರಮ ತಗೊಂಡಿದ್ದೇನೆ, ಜವಾಬ್ದಾರಿ ಬೇಡವಾ? ಯು ಆರ್ ಎ ಚೇರ್ಮನ್. ಈಗ ಇಡಿ ಅವರು ಅಧಿಕಾರಿಗಳಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ. ಕೋರ್ಟ್ ಎಲ್ಲರಿಗೂ ಒಂದ್ಸಲ ಸ್ಟೇ ಕೊಡುತ್ತಾರೆ ಇನ್ಕ್ವೈರಿ ಮಾಡಲಿವರೆಗೆ. ಕೋರ್ಟ್ FIR ಅನ್ನು ಕ್ವಾಶ್ ಮಾಡಿಲ್ಲ, ಇನ್ಕ್ವೈರಿಗೆ ಸ್ಟೇ ಕೊಟ್ಟಿದ್ದಾರೆ ಅಷ್ಟೇ. ಅಪ್ರೋಚ್ ಆಗಿದ್ದಾರೆ, ನಾನು ಹೇಳಿಲ್ಲ ಹೇಳಿದ್ರೆ ಸ್ಟೇ ಕೊಟ್ಟಿದ್ದಾರೆ. ಬಟ್ ಅದು ಹೇಳಿದ್ದು ಚರಿತ್ರೆ. ಬಟ್ ದ ಸೇಮ್ ವಿಟ್ನೆಸ್ went and given statement before the judge, section 164 ಒಳಗಡೆ. Is it a clear evidence? He became a witness in front of a judge. ಮತ್ತೆ ಇವತ್ತು ನೆಕ್ಸ್ಟ್ ಒಂದಾದ್ಮೇಲೆ